ಪತ್ರಿಕಾಗೋಷ್ಠಿಯನ್ನು ಮಾಡುವ ಉದ್ದೇಶ ಇದೇ ಬರುವ ಜನವರಿ 9th, 10th and 11th ನಮ್ಮ ಈ ಭಾಗದ ಪಿಲಿಕುಳ ಪರಿಸರದಲ್ಲಿ ಬರ್ಡ್ ಫೆಸ್ಟಿವಲ್ ನಡೆಯಲಿದೆ. ನಮಗೆಲ್ಲರಿಗೂ ಇವಾಗಲೇ ತಿಳಿದಾಗೆ ನಾನು ಪರಿಸರ ಪ್ರವಾಸೋದ್ಯಮ ಮಂಡಳಿಯ ಅಧ್ಯಕ್ಷರಾಗಿ ಇತ್ತೀಚೆಗೆ ನನ್ನನ್ನು ಸರ್ಕಾರ ನೇಮಿಸಿದೆ. ಇದು ನನ್ನ ಪ್ರಥಮ ಪತ್ರಿಕಾಗೋಷ್ಠಿ. ನಾನು ಈ ಮೊದಲು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕಿತ್ತು, ಆದರೆ ಯಾವುದಾದ್ರೂ ಒಂದು ಇವೆಂಟ್ ಅನ್ನು ಪಡೆದುಕೊಂಡು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಾನು ತಮ್ಮ ಮುಂದೆ ಇಲ್ಲಿ ಕೂತಿದ್ದೀನಿ. ನಾನು ಬೋರ್ಡ್ದು ಚೇರ್ಮನ್ ಆದ ಮೇಲೆ ನನ್ನ ಮಾಹಿತಿಗೆ ಬಂದಾಗೆ ನಮ್ಮ ಬೋರ್ಡಿನಿಂದ ಇಕೋ ಟೂರಿಸಂ ಬೋರ್ಡಿನಿಂದ 2014 ಆವಾಗ ರಮನಾಥ್ ರೈ ಅವರು ಅರಣ್ಯ ಸಚಿವರಾಗಿದ್ದರು, ವಿನಯ್ ಲೂಥ್ರಾ ಅವರು IFS ಆಗಿದ್ರು. ಅವರ ಒಂದು ದೃಷ್ಟಿಕೋನ ಇತ್ತು, ಕರ್ನಾಟಕ ರಾಜ್ಯದಲ್ಲಿ ಅಕ್ಕಿ ಹಬ್ಬ ಮಾಡಬೇಕು. ಆ ಒಂದು ನಿಲುವಿನಲ್ಲಿ ಆವಾಗ ಅದು ಆರಂಭವಾದದ್ದು. ಅದು ಈಗ ಕಂಟಿನ್ಯೂ ಆಗ್ತಾ ಬಂದಿದೆ. ಸೊ ನಾವು ಈ ಸಲ ಅಂದರೆ ಈ ವರ್ಷದಲ್ಲಿ ಅದು 12th ಎಡಿಷನ್ ಆಫ್ ಬರ್ಡ್ ಫೆಸ್ಟಿವಲ್, ಅದನ್ನು ನಾವು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಾನು ಒಂದು ಅಧ್ಯಕ್ಷರಾಗಿ ಈ ಬರ್ಡ್ ಫೆಸ್ಟಿವಲ್ ಬೇರೆ ಬೇರೆ ಕಡೆಯಲ್ಲಿ ನಡೀತಾ ಇತ್ತು. ಬಹುಶಃ 10 ವರ್ಷದ ಮೊದಲು ಈ ಭಾಗದಲ್ಲಿ ಆಗಿತ್ತು ಟೌನ್ ಹಾಲಲ್ಲಿ, ಆದರೆ ಅದರ ಬಗ್ಗೆ ಅಷ್ಟು ಮಾಹಿತಿ ಜನರಿಗೆ ಇರಲಿಲ್ಲ. ಈ ಸಲ ಪುನಃ ನನ್ನ ಒಂದು ಜಿಲ್ಲೆಯಲ್ಲೇ ಈ ಒಂದು ಬರ್ಡ್ ಫೆಸ್ಟಿವಲ್ ಆಗಬೇಕು, ಪ್ರಥಮ ನನ್ನ ಇವೆಂಟ್ ಆದ ಕಾರಣ ಇಲ್ಲೇ ಮಾಡಬೇಕು ಎಂಬ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಮಂಗಳೂರಿನ ಪಿಲಿಕುಳದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೇನೆ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ DCF ಅವರಾಗಿರುವ ಸನ್ಮಾನ್ಯ ಆಂಟನಿ ಮರಿಯಪ್ಪ ನಮ್ಮೊಂದಿಗಿದ್ದಾರೆ. ನಮ್ಮ ಬೋರ್ಡಿನ ನ್ಯಾಚುರಲಿಸ್ಟ್ ಆಗಿರುವ ರಾಹುಲ್ ಅವರಿದ್ದಾರೆ. ನಮ್ಮ ಸ್ಟಾಫ್ ಆಗಿರುವ ಲಾವಣ್ಯರವರು ನನ್ನೊಂದಿಗಿದ್ದಾರೆ. ತಾವೆಲ್ಲರೂ ಇದ್ದೀವಿ. ಈಗ ಕರಾವಳಿ ಉತ್ಸವದ ಅಂಗವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ತಾವು ಒಂದು ದಿನವೂ ಕೂಡ ನಿಮಗೆ ಕೊಡಿಸೋದಿಲ್ಲ ರಿಪೋರ್ಟ್ ಮಾಡಲಿಕ್ಕೆ. ಅದರೊಂದಿಗೆ ಈ ನಮ್ಮ ಸರ್ಕಾರದ ಈ ಕಾರ್ಯಕ್ರಮ ದ 12th ಎಡಿಷನ್ ಆಫ್ ಬರ್ಡ್ ಫೆಸ್ಟಿವಲ್ ಎಲ್ಲರಿಗೂ ನಾನು ಇನ್ವಿಟೇಷನ್ಗಳನ್ನು ತಮ್ಮ ಮೇಲಿಗೆ ನಾನು ಕಳಿಸ್ಕೊಟ್ಟಿದ್ದೇನೆ. ಈ ಒಂದು ಕಾರ್ಯಕ್ರಮ ಬಹುಶಃ ತಮಗೆಲ್ಲರಿಗೂ ಇಂಟ್ರೆಸ್ಟ್ ಇರ್ಬೋದು. ನಿಮಗೆ ಏನದು ಬರ್ಡ್ ಫೆಸ್ಟಿವಲ್ ಅಂತ. ಬರ್ಡ್ ಫೆಸ್ಟಿವಲ್ ಅಂದರೆ ಈಗ ಏನು ಇವತ್ತು ನಮ್ಮ ಪರಿಸರ ಸಂರಕ್ಷಣೆಯ ದೃಷ್ಟಿಯಲ್ಲಿ ಇವತ್ತು ಹಕ್ಕಿಗಳು ನಶಿಸುತ್ತಿರುವ, ಅಂದರೆ ಕೆಲವೊಂದು ಹಕ್ಕಿಗಳು ಇವಾಗ ನಮಗೆ ನೋಡಲಿಕ್ಕೆ ಸಿಗುತ್ತಾ ಇಲ್ಲ. ಅಂಥದ್ರಲ್ಲಿ ಇವತ್ತು ಮಕ್ಕಳಲ್ಲಿ, ಸಾರ್ವಜನಿಕರಲ್ಲಿ ಈ ನಮ್ಮ ಪರಿಸರ ಸಂರಕ್ಷಣೆಯ ಅದೇ ರೀತಿಯ ಹಕ್ಕಿಗಳನ್ನು ಸಂರಕ್ಷಿಸುವ ಈ ಒಂದು ಪರಿಸರದ ಕಾಳಜಿಯಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಬರ್ಡ್ ಫೆಸ್ಟಿವಲ್ನ ಮೇನ್ ಬರ್ಡ್ ನಾವು ಆಯ್ಕೆ ಮಾಡಲಿಕ್ಕಿದೆ. 12th ಎಡಿಷನ್ ಅಲ್ಲಿ ಬೇರೆ ಬೇರೆ ಬರ್ಡ್ಸ್ಗಳನ್ನು ನಾವು ರೆಕಗ್ನೈಸ್ ಮಾಡಿ ಆ ಬರ್ಡ್ ಫೆಸ್ಟಿವಲ್ಗೆ ಒಂದು ಅಕ್ಕಿಯನ್ನು ನಾವು ಒಂದು ಹಾಗೆ ಹೈಲೈಟ್ ಮಾಡಲಿಕ್ಕಿದೆ. ಅಂಥದ್ರಲ್ಲಿ ನಮ್ಮ ಭಾಗದಲ್ಲಿ ತಾವು ನೋಡಿದ್ದೀರ ನನಗೆ ಗೊತ್ತಿಲ್ಲ, ಈ ಭಾಗದ ಒಂದು ಅತಿ ಫೇಮಸ್ ಯಾವುದಂದ್ರೆ ವೈಟ್ ಬೆಲಿಡ್ ಸೀಗಲ್. ಅದು ನಮ್ಮ ಕೋಸ್ಟಲ್ ಅಲ್ಲಿ ತಾವು ನೋಡಿದ್ರೆ ನಮಗೆ ಸಿಗ್ಬೋದು. ಇದು ಒಂದು 3 ದಿನದ ಕಾರ್ಯಕ್ರಮ. 3 ದಿನದ ಕಾರ್ಯಕ್ರಮದಲ್ಲಿ ಬಹುಶಃ ಪಿಲಿಕುಳದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ಕೌಟ್ ಭವನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮ ಪಿಲಿಕುಳದಲ್ಲಿ ಆಗುವಂಥದ್ದಲ್ಲ, ಅದು ಅಲ್ಲಿಯ ಒಂದು ಸೆಂಟರ್ ಅನ್ನು ನಾವು ಆಯ್ಕೆ ಮಾಡಿಕೊಂಡು ಆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುತ್ತೇವೆ. ನಾನು ಪಿಲಿಕುಳನ್ನು ಯಾಕೆ ಆಯ್ಕೆ ಮಾಡಿದೆ ಅಂದರೆ ನಮ್ಮ ಒಂದು ಬಯೋಲಾಜಿಕಲ್ ಪಾರ್ಕ್ ಅಲ್ಲಿ ಇದ್ದ ಕಾರಣ ಮತ್ತು ನಮಗೆ ಸೂಕ್ತವಾದ ಒಂದು ಸ್ಥಳ ಅಂದರೆ ಪಿಲಿಕುಳ ಅಂತಲೇ ನನ್ನ ಒಂದು ಭಾವನೆ. ಸೊ ನಾವು ಅಲ್ಲಿ ಅದನ್ನು ಆಯೋಜಿತ ಮಾಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅರಣ್ಯ ಸಚಿವರಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್, ಅದೇ ರೀತಿ ನಮ್ಮ ಸ್ಪೀಕರ್ ಸಾಹೇಬರಾದ ಅವರ ಘನ ಉಪಸ್ಥಿತಿಯಲ್ಲಿ UT ಖಾದರ್ ಅವರ ಉಪಸ್ಥಿತಿ, ಅದೇ ರೀತಿ ಸ್ಥಳೀಯ ಎಲ್ಲ MLA MLC ಜನಪ್ರತಿನಿಧಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವು 9 ತಾರೀಕು ಪಿಲಿಕುಳದಲ್ಲಿ 11 ಗಂಟೆಗೆ ಉದ್ಘಾಟನೆ ಆಗಲಿದೆ. ಆ ಕಾರ್ಯಕ್ರಮ ಉದ್ಘಾಟನೆಯಾಗಿ ಮಧ್ಯಾಹ್ನದವರೆಗೆ ಆ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ. ತದನಂತರ ನಾನು ಈಗ ಹೇಳ್ತಾ ಇದ್ದೇನೆ, ಆ ನಂತರದ ಕಾರ್ಯಕ್ರಮ ಏನಂದ್ರೆ ನಾವು ಅದರ ಹೆಚ್ಚುವರಿಯಾಗಿ ಸರ್ ನಮಗೆ ರಾಹುಲ್ ನ್ಯಾಚುರಲಿಸ್ಟ್ ಇದ್ದಾರೆ ಮತ್ತು DCF ಸರ್ ಅದರ ಬಗ್ಗೆ ವಿವರಿಸಲಿದ್ದಾರೆ.
ಜಸ್ಟ್ ಅವರ ವಿವರಣೆ ಕೊಟ್ಟ ಮೇಲೆ ನಾನು ಬೇರೆ ವಿಷಯಗಳನ್ನು ಮಾಡ್ತೀನಿ. ಅಲ್ಲಿ ಔಟ್ರೀಚ್ ಆಫ್ ಕನ್ಸರ್ವೇಷನ್ ನಾವು ಯಾವಾಗಲೂ ನಾವು ಔಟ್ರೀಚ್ ಪ್ರೋಗ್ರಾಮ್ಸ್ ಏನು ಮಾಡ್ತಾ ಇರ್ತೀವಿ ಇಲಾಖೆ ವತಿಯಿಂದ, ಇದು ಅದರ ಒಂದು ಅಂಗವಾಗಿರ್ತದೆ. ನಮಗೆ ಈಗ ಆಗಲೇ ಗೊತ್ತಿರುವ ಹಾಗೆ ವಿ ಟೇಕ್ ಅ ಲಾಟ್ ಆಫ್ ಅವೇರ್ನೆಸ್ ಪ್ರೋಗ್ರಾಮ್ ಅಂಡ್ ಔಟ್ರೀಚ್ ಆಕ್ಟಿವಿಟೀಸ್ ಅಂಡ್ ಬರ್ಡ್ ಫೆಸ್ಟಿವಲ್ ಇಸ್ ಒನ್ ಸಚ್ ಔಟ್ರೀಚ್ ಆಕ್ಟಿವಿಟಿ. ಇಲ್ಲಿ ಈ ಒಂದು ಬರ್ಡ್ ಫೆಸ್ಟಿವಲ್ ಅಲ್ಲಿ ದೇಶದಾದ್ಯಂತ ನಮಗೆ ಆಸಕ್ತಿ ಉಳ್ಳ ಆರ್ನಿಥಾಲಜಿಸ್ಟ್, ಬರ್ಡ್ ವಾಚರ್ಸ್ ರಿಜಿಸ್ಟರ್ ಆಗ್ತಾರೆ. ಸೊ ಜನರಲಿ ಏನಾಗ್ತದೆ, ನಮ್ಮ ಆಲ್ಪೈನ್ ಏರಿಯಾಸ್ ಆದ ನಮ್ಮ ಹಿಮಾಚಲ್, ಉತ್ತರಾಖಂಡ್ ಅಲ್ಲಿ ಸಿಗ್ತಕ್ಕಂಥ ಬರ್ಡ್ ಡೈವರ್ಸಿಟಿ ಇರ್ಬೋದು, ಅಂಡಮಾನ್ ಏರಿಯಾಸ್ ಅಲ್ಲಿ ಸಿಗ್ತಕ್ಕಂಥ ಬರ್ಡ್ ಡೈವರ್ಸಿಟಿ ಇರ್ಬೋದು, ನಾರ್ದನ್ ಪ್ಲೇನ್ಸ್ ಅಲ್ಲಿ ಸಿಗ್ತಾ ಇರೋ ಬರ್ಡ್ ಡೈವರ್ಸಿಟಿ ಇರ್ಬೋದು, ಆಗ ಸದರ್ನ್ ಪ್ಲೇನ್ಸ್ ಅಲ್ಲಿ ಸಿಗ್ತಾ ಇರುವ ಬರ್ಡ್ ಡೈವರ್ಸಿಟಿ ಇರ್ಬೋದು. ಸೊ ಇಟ್ ವಿಲ್ ಗಿವ್ ಅ ಬ್ಲೆಂಡ್ ಆಫ್ ಇನ್ಫಾರ್ಮೇಶನ್ ಶೇರಿಂಗ್. ಯಾಕಂದ್ರೆ ಎಲ್ಲ ಬೇರೆ 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 ದಿಕ್ಕಿನಿಂದ ಬರೋರು ಇರೋದ್ರಿಂದ ಅವರಾಗಿ ಅವರ ಒಂದು ಅನುಭವ ಶೇರಿಂಗ್ ಕೂಡ ಮಾಡ್ತಾರೆ, ಮತ್ತೆ ಈ ಭಾಗದ ಒಂದು ಅನುಭವ ಅವ್ರಿಗೆ ಕೂಡ ಆಗ್ತದೆ. ಸೊ ಇಟ್ ಈಸ್ ಅ ನಾಲೆಜ್ ಶೇರಿಂಗ್ ಅಮಾಂಗ್ ಆಲ್ ಪಾರ್ಟಿಸಿಪೆಂಟ್ಸ್. ಅಲಾಂಗ್ ವಿತ್ ದ್ಯಾಟ್ ಈ ವರ್ಷ ನಾವು ಏನ್ ಮಾಡಿದ್ವಿ, ಪ್ರಥಮ ಬಾರಿಗೆ ಆಕ್ಚುಲಿ KEDB ಹಾಗೂ ಇಲಾಖೆ ವತಿಯಿಂದ ಏನಾಗಿದೆ ಅಂದ್ರೆ, ನಾವು ಪ್ರತಿ ವರ್ಷ ಇಂಟ್ರೆಸ್ಟೆಡ್ ರಿಜಿಸ್ಟರ್ಡ್ ಆರ್ನಿಥಾಲಜಿಸ್ಟ್ಗೆ ಈ ಫೆಸ್ಟಿವಲ್ ಮಾಡ್ತಿದ್ವಿ. ಆದರೆ ಈ ವರ್ಷ ನಮ್ಮ ಸ್ಥಳೀಯ ಕಾಲೇಜ್ ಸ್ಟೂಡೆಂಟ್ಸ್ ಹೂ ವಿಲ್ ಬಿ ಫ್ಯೂಚರ್ ಆರ್ನಿಥಾಲಜಿಸ್ಟ್ ಆರ್ ಬರ್ಡರ್ಸ್, ಎವಿಡ್ ಬರ್ಡರ್ಸ್, ಅವನ್ನ ನಾವು ಎನ್ಕರೇಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಕಾಲೇಜಿಂದ ನಾವು ಆಯ್ದ ಒಂದು ಡೈವರ್ಸಿಟಿ ಆಗಿರುವ ಕಾಲೇಜಸ್ ಇಂದ ನಾವು ಕಾಲೇಜ್ ಸ್ಟೂಡೆಂಟ್ಸ್ನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಈಗಾಗಲೇ ಕರೆ ಕೊಟ್ಟಿದ್ದೇವೆ. ಇವರಿಗೆ ನಾವು ಈ ಎಂಟೈರ್ ಕಾರ್ಯಕ್ರಮದ ಮೊತ್ತ ಏನಿದೆ ಉಚಿತವಾಗಿ ನಾವು ಅದನ್ನ ಹೇಳ್ತಾ ಇದ್ದೇವೆ. We are not charging any fee for these students, interested students. We have a good diversity of colleges that is selected. ಈಗ ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಕನಚೂರದು ತಗೊಂಡಿದ್ದೆ. ಹಾಗೆ ಸ್ವಲ್ಪ ಡಿಗ್ರಿ ಆರ್ ಸ್ಕಾಲರ್ಸ್ ಓರಿಯೆಂಟೆಡ್ ಬೇಕಾಯಿತು ಅಂತ ಹೇಳಿದಾಗ ನಾವು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅವ್ರನ್ನ ತಗೊಂಡಿದ್ದೇವೆ. ನೆಕ್ಸ್ಟ್ ಸೆಂಟ್ ಅಲೋಷಿಯಸ್ ಮಾಡೂರ್ ಇದೆ, ಅಂಡ್ ಇನ್ನೊಂದು ಎನಪಯ ಸ್ಕೂಲ್ ಇದೆ, ಇನ್ನೊಂದು ಎನಪಯ ಆಯುರ್ವೇದಿಕ್ ಕಾಲೇಜ್ ಇದೆ, ಅದಾದ್ಮೇಲೆ ನಮ್ಮ ಸೆಂಟ್ ಅಲೋಷಿಯಸ್ ಮ್ಯಾಂಗ್ಳೂರ್ ಕಾಲೇಜ್ ಇದೆ. So we are expecting a participation of close to 180 students from these colleges. As I told before also, ಇದು ಒಂದು ಒಳ್ಳೆ ಅವಕಾಶ to train the budding avid bird watchers who may come up in future, and any program should benefit the local population, and ಅದಕ್ಕೆ local students ಜಾಸ್ತಿ ಒತ್ತು ಕೊಟ್ಟು ಈ ಸತಿ ಒಂದು ಈ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಈಗಾಗಲೇ ಎಲ್ಲ ಕನ್ಫರ್ಮೇಶನ್ ಇದೆ ಈ ಸ್ಟೂಡೆಂಟ್ಸ್ ಕೂಡ. ಅಂಡ್ ಸಿನ್ಸ್ ಸ್ವಲ್ಪ ಬರ್ಡ್ ವಾಚಿಂಗ್ ಏನಾಗ್ತದೆ, ಸ್ವಲ್ಪ ನಮ್ಮ ಮೈಂಡ್ ಮೆಚುರಿಟಿ ಸ್ವಲ್ಪ ಬೇಕಾಗೋದ್ರಿಂದ ವಿ ಹ್ಯಾವ್ ನಾಟ್ ಇನ್ವಾಲ್ವ್ ಸ್ಕೂಲ್ ಸ್ಟೂಡೆಂಟ್ಸ್, ಬಿಕಾಸ್ ಅವ್ರಿಗೆ ರೆಕಗ್ನಿಷನ್ ಇರ್ಬೋದು ಆ್ಯಂಡ್ ಡಿಫ್ರೆಂಟ್ ರೋಲ್ಸ್ ಆಫ್ ದ ಇಕೋಸಿಸ್ಟಮ್ ನಾವೆಲ್ಲ ಹೇಳಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸ್ವಲ್ಪ ಒಂದು ಮಟ್ಟಕ್ಕೆ ಒಂದು ಮೈಂಡ್ ಮೆಚುರಿಟಿ ಬೇಕು ಅಂತ ಹೇಳಿ ವಿ ಹ್ಯಾವ್ ಟೇಕನ್ ಅ ಡಿಸಿಷನ್ ಟು ಸ್ಟಾರ್ಟ್ ಫ್ರಮ್ ಕಾಲೇಜ್, ಫ್ರಮ್ PU and above. And that is why we have not taken school students for bird watching. So this is regarding the participation angle. ಮತ್ತೆ ನಾವು ಬರ್ಡ್ ಫೆಸ್ಟಿವಲ್ ಈಗಾಗಲೇ ನಾವು ಹೇಳಿದಾಗೆ, one is the knowledge and experience sharing, ಇನ್ನೊಂದು these are the constant efforts to identify the role of the bird in the ecosystem, why the birds population should be maintained in the ecosystem, ಅದರ ಅವಶ್ಯಕತೆ ಏನಿದೆ. And with that we also raise awareness among the local administration and the local political group also for further conservation efforts. ಹಾಗಾಗಿ ಪ್ರತಿ ವರ್ಷ ಒಂದೊಂದು ಕಡೆ ನಮ್ಮ ರಾಜ್ಯದಲ್ಲಿ ಇದು ನಾವು ಅಕ್ಕಿ ಹಬ್ಬನ ಆಯೋಜಿಸ್ತೇವೆ. ಈ ವರ್ಷ ಮೇಡಮ್ ನೇತೃತ್ವದಲ್ಲಿ ಮೇಡಮ್ ಮಂಗಳೂರವರೇ ಆಗಿರುವುದರಿಂದ ಈ ವರ್ಷದ ಅಕ್ಕಿ ಹಬ್ಬದ ಒಂದು ಇಲ್ಲೇ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಅಂಡ್ ಕೇಂದ್ರ ವೆನ್ಯೂ ಬಂದು ನಮ್ಮ ಪಿಳ್ಕೊಳ ಇರ್ತದೆ. ಆದ್ರೆ ನಮ್ಮಲ್ಲಿ 12 ಬರ್ಡಿಂಗ್ ಟ್ರೈಲ್ಸ್ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ. ಎಲ್ಲಿ ನಮ್ಮ ಮಂಗಳೂರಲ್ಲಿ ಒಳ್ಳೆ ಬರ್ಡ್ ಡೆನ್ಸಿಟಿ ಏರಿಯಾಸ್ ಇದೆ. ಸೊ ನಿಮಗೆ ಗೊತ್ತಿರುವ ಹಾಗೆ 4 ಮೇಜರ್ ವೆರೈಟೀಸ್ ಬರ್ತದೆ ನಮ್ಮಲ್ಲಿ ವೇರ್ ಬರ್ಡಿಂಗ್ ಇರ್ತದೆ. ಒಂದು ನಮ್ಮ ಶೋರ್ ಲೈನ್ ಪ್ಯಾಚ್, ಇನ್ನೊಂದು ನಮ್ಮ ವೆಟ್ ಲ್ಯಾಂಡ್ಸ್, ಇನ್ನೊಂದು ನಮ್ಮ ಟ್ರೀ ಲ್ಯಾಂಡ್ಸ್ ಎಲ್ಲಿ ಜಾಸ್ತಿ ಇರ್ತದೆ, ಫಾರೆಸ್ಟ್ ಲೈಕ್ ಏರಿಯಾಸ್, ಇನ್ನೊಂದು ನಮ್ದು ಎಸ್ಚುರೀಸ್ ವೇರ್ ರಿವರ್ ಅಂಡ್ ಸೀ ಮೀಟ್ಸ್. ಎಲ್ಲದ್ದು ಒಂದೊಂದು ಇಕೋಸಿಸ್ಟಮ್ ವಿಲ್ ಬಿ ಡಿಫ್ರೆಂಟ್. ಸೊ ದ್ಯಾಟ್ ವಿಲ್ ಬಿ ಅಟ್ರಾಕ್ಟಿಂಗ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ಬರ್ಡ್ಸ್. ಎವ್ರಿ ನಾವು ಈಗ ಏನ್ ಸಿ ಬೆಲೆಡ್ ವೈಟ್ ಸಿ ಬೆಲೆಡ್ ಈಗಲ್ ನಾವು ಮಾಸ್ಕೆಟ್ ಆಗಿ ಸೆಲೆಕ್ಟ್ ಮಾಡಿದ್ವಿ, ಇಟ್ಸ್ ಒನ್ ಆಫ್ ದ ಪೆಲಾಜಿಕ್ ಬರ್ಡ್. ಇಟ್ ವಿಲ್ ಬಿ ಫೌಂಡ್ ಮೋರ್ ಓನ್ಲಿ ಟುವರ್ಡ್ಸ್ ದ ಶೋರ್ ಲೈನ್. ಅದೇ ನೀವು ಟ್ರೀ ಲೈನ್ ಪ್ಯಾಚ್ ಬಂದ್ರೆ ಅದಿರೋದಿಲ್ಲ. ಸೊ ಹಾಗಾಗಿ ಜನರಿಗೆ ಆಲ್ ದ ಡೈವರ್ಸಿಟಿ ಆಫ್ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳಿ ಈ 4 ವೆರೈಟೀಸ್ ಜಾಗನೂ ಹುಡುಕಿದ್ದೇವೆ. ಫಾರ್ ಎಕ್ಸಾಂಪಲ್ ಶೋರ್ ಲೈನ್ ಪ್ಯಾಚ್ ಮಾತಾಡೋದಿದ್ರೆ ನಾವು ಸಸಿಡ್ಲು ಮತ್ತೆ ಮುಕ್ತನ ಐಡೆಂಟಿಫೈ ಮಾಡಿದ್ದೇವೆ.
ಆ್ಯಂಡ್ ಟ್ರೀ ಲ್ಯಾಂಡ್ ಪ್ಯಾಕ್ಸ್ ಮಾತಾಡಬೇಕಾದ್ರೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆ್ಯಂಡ್ ಪಿಡುಗುಳ. These are two within the ನಮ್ಮ ಮಂಗಳೂರು ಲಿಮಿಟ್ಸ್ ಅಲ್ಲಿ ವಿಚ್ ಆರ್ ಮೋರ್. ಆ್ಯಂಡ್ ವೆನ್ ಇಟ್ ಇಸ್ ಕಮಿಂಗ್ ಟು ಎಶ್ವರಿ, ನಮ್ಮ ಬೆಟ್ಟಂಪಾಡಿ ಮ್ಯಾಂಗ್ಳೂರ್ಸ್ ಏನಿದೆ ಉಳ್ಳಾಲದು, ಅದರಲ್ಲಿ ಬೋಟಿಂಗ್ ಮುಖಾಂತರ ನಾವು ಅವ್ರನ್ನ ಕರ್ಕೊಂಡು ಹೋಗಿ, ಇಟ್ ವಿಲ್ ಬಿ ಅ ನಾನ್ ಮೋಟರೈಸ್ ಬೋಟ್, ಇಟ್ ವಿಲ್ ಬಿ ಜಸ್ಟ್ ಅ ಮ್ಯಾನ್ಯುವಲ್ ರೋಯಿಂಗ್ ಬೋಟ್. ಅದರಲ್ಲಿ ಅವ್ರಿಗೆ ದೇ ವಿಲ್ ಬಿ ಐಡೆಂಟಿಫೈಯಿಂಗ್ ದ ಬರ್ಡ್ ಡಿಸ್ಟ್ರಿಕ್ಟ್. ಆ್ಯಂಡ್ ಫೋರ್ತ್ ವೆಟ್ಲ್ಯಾಂಡ್ಸ್ ಬಂದು ನಮ್ಮ ಕೆಂಜಾರ್ ವೆಟ್ಲ್ಯಾಂಡ್ ಇದೆ, ನಮ್ಮ ಕಾವೂರು ಇದೆ, ನಮ್ಮ ಕೊಳಲಿದೆ, so the Jokatel is there. So these are the 4 wetlands that we have identified in the budding trails to give them the experience of wetland diversity. So we have chalked out the schedule for 3 days. First day ಬಂದ್ಬಿಟ್ಟು 9th ಗೆ ಬಂದು inaugural ಇರುತ್ತೆ. Post lunch ಆದ್ಮೇಲೆ their first field visit ಇರ್ತದೆ. How we have scheduled is ಅಂದ್ರೆ ಮಧ್ಯಾಹ್ನ ಒಂದು 2 to 3 hours they will have a field visit. Then they will come back to indoor session. Indoor session ಅಲ್ಲಿ what they have exposed and what they have to be doing and experience sharing. Then next day morning again we'll start the day from 6:30 ಆರವರೆಗೆ ಮುಂಚಿತವಾಗಿ ಶುರು ಮಾಡಿ ಒಂದು ಫೀಲ್ಡ್ ಸೆಷನ್ ಮುಗಿಸಿ ಮತ್ತೆ 11 ಗಂಟೆಗೆ ಬರ್ತಾರೆ, ಮತ್ತೆ ಇನ್ನೊಂದು ಇಂಡೋರ್ ಸೆಷನ್ ಇರ್ತದೆ. ಸೇಮ್ ವೇಸ್ ಮಧ್ಯಾಹ್ನ ಹಾಗೆ ನಾವು ವಿ ಹ್ಯಾವ್ ಪ್ರಿಪೇರ್ಡ್ ದಿಸ್ ಪ್ರೋಗ್ರಾಮ್. ರೆಸ್ಟ್ ದಿಸ್ ಇಸ್ ನಟ್ಶಲ್ ಆಫ್ ಅವರ್ ನಮ್ಮ ಹಕ್ಕಿ ಹಬ್ಬದೊಂದು ಕಿರು ನೋಟ. ಬೇರೆ ಏನಾದರೂ ತಮ್ಮ ಪ್ರಶ್ನೆಗಳು ಬಂದಾಗ ನಾವು ಮೇಡಮ್ ಇದ್ರೆ ಅವ್ರು ಆನ್ಸರ್ ಮಾಡ್ತಾರೆ. ಸರ್ 1 ಮಿನಿಟ್. ಎಲ್ಲ ಮೀಡಿಯಾದವರಿಗೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. 3 days ಇದು ಪ್ರೋಗ್ರಾಮ್. ಬರೀ ನೀವು ನಾವೆಲ್ಲ ತಮಗೆ ಆಸಕ್ತಿ ಇದೆ, ದಯವಿಟ್ಟು ನಮ್ಮೊಟ್ಟಿಗೆ ಬಂದು ನೀವು ಸೇರಿಕೊಳ್ಳಿ. ನಾನು ಎಲ್ಲ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿದ್ದೇವೆ. ಅದರ್ ದೆನ್ ದ ರಿಜಿಸ್ಟರ್ಡ್ ಒನ್. ನಾನು ಏನು ಮಾಡಿದೆ ಅಂದರೆ, ಇವತ್ತು ನನ್ನದೊಂದು ಇಂಟೆನ್ಷನ್ ಇತ್ತು, ನಾನು ಬೋರ್ಡ್ ಚೇರ್ಮನ್ ಆದಮೇಲೆ ಯಾರಿಂದಲೂ ಹಣ ತೆಗೆದುಕೊಂಡು ನಾವು ಕಾರ್ಯಕ್ರಮ ಮಾಡಬಾರ್ದು. ಸ್ಪೆಷಲ್ ಆಗಿ ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜಿನ ಮಕ್ಕಳಿಗೆ ಇಂಥ ಒಂದು ಸೌಲಭ್ಯಗಳು ಸಿಗಬೇಕು ಅಂತ. ಸೊ ನಾವು ಇವತ್ತು PUC ವರೆಗೆ ಎಕ್ಸಾಮ್ ಇದ್ದ ಕಾರಣ 10th ವರೆಗೆ ಆ ಮಕ್ಕಳಿಗೆ ನಮ್ಗೆ ಇವತ್ತು ಅವಕಾಶ ಕೊಡಲಿಕ್ಕೆ ಆಗ್ತಾ ಇಲ್ಲ. ಕಾಲೇಜಿನವ್ರಿಗೆ ಯಾರಾದರೂ ಯಾರಾದರೂ ರೆಕಮೆಂಡೇಶನ್ ಅಲ್ಲಿ ಇದ್ರೆ ದಯವಿಟ್ಟು ತಾವು ನಮಗೆ ಹೆಸರು ಕೊಡಿ, ನೀವು ಬನ್ನಿ. ಅದೇ ರೀತಿ ನಾನು ಪಬ್ಲಿಕ್ ಕೂಡ ಅದರಲ್ಲಿ ನಾನು ಇಟ್ಟಿದ್ದೇನೆ. ಕಾಲೇಜ್ ಬಿಟ್ಟು ಯಾರಿಗಾದ್ರೂ ಆಸಕ್ತಿ ಇದ್ದರು ಬರ್ಡ್ ಬಗ್ಗೆ, ಅಂದ್ರೆ ಇಲ್ಲಿ ಸರಿಯಾದ ಮಾಹಿತಿ ಇಲ್ಲ, ಯಾರಿಗಾದ್ರೂ ಆಸಕ್ತಿ, ಉಚಿತ ಊಟ ತಿಂಡಿ, ಹೋಗೋದು ಬರೋದು ಖರ್ಚು ಎಲ್ಲ ಉಚಿತ. ಈ ಹಕ್ಕಿ ಹಬ್ಬ ನಿಜವಾಗಿ ನಮ್ಮ ಮಂಗಳೂರಿಗೆ ನಾವು ಪರಿಸರದ ಬಗ್ಗೆ ಕಾಳಜಿ ತೋರಿಸಬೇಕು. ನಮ್ಮ ಹಕ್ಕಿಗಳ ಬಗ್ಗೆ ನಾವು ಆನಿಮಲ್ಸ್ ನೋಡ್ಬೇಕಾದ್ರೆ ಕಾಡಿಗೆ ಹೋಗ್ಬೇಕು, ಹಕ್ಕಿಗಳು ನಮ್ಮ ಮನೆಗೇ ಬರುತ್ತೆ. ಇವಾಗ ಏನಾಗಿದೆ ಅಂದ್ರೆ ಫಾರ್ಮ್ಸ್ಗಳಲ್ಲಿ ಸ್ಪ್ರೇ ಎಲ್ಲ ಇದ್ದ ಕಾರಣ ಹಳ್ಳಿಗಳಿಂದ ಇವತ್ತು ಸಿಟಿಗೆ ಮೈಗ್ರೇಟ್ ಆಗೋದು ನಾವು ಗಮನಿಸಬಹುದು. ಯಾಕೆಂದ್ರೆ ಜಾಸ್ತಿ ಈ ಕ್ರಾಪ್ಸ್ಗಳಿಗೆ ಸ್ಪ್ರೇ ಹಾಕಿದ ಕಾರಣ ಬರ್ಡ್ಸ್ ಅಲ್ಲಿ ನಿಲ್ತಾ ಇಲ್ಲ, ಮೈಗ್ರೇಟ್ ಆಗ್ತಾ ಇದೆ. ಇವತ್ತು ಕೋಸ್ಟಲ್ ಅಲ್ಲಿ ಮೊದಲಿಗಿಂತ ಜಾಸ್ತಿ ಬರ್ಡ್ಸ್ಗಳು ಇವತ್ತು ಮೈಗ್ರೇಟ್ ಆಗ್ತಾ ಇದೆ. ಸೊ ಮಕ್ಕಳಲ್ಲಿ, ಯುವಜನರಲ್ಲಿ ಮತ್ತು ನಮ್ಮ ಸಾರ್ವಜನಿಕರಲ್ಲಿ ಈ ಹಕ್ಕಿಗಳ ಬಗ್ಗೆ, ಈ ಪರಿಸರದ ಬಗ್ಗೆ ಕಾಳಜಿ ಬೇಕು, ಸಂರಕ್ಷಿಸಬೇಕು. ಅವರು ಇವತ್ತಿನ ಈ ಪೊಲ್ಯೂಟೆಡ್ ಯುಗದಲ್ಲಿ ನಾವು ಪರಿಸರದ ಸಂರಕ್ಷಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಯಾವುದೇ ಕ್ವಶನ್ ಇದ್ದರೆ ನಾವು ಅದಕ್ಕೆ ಆನ್ಸರ್ ಕೊಡ್ತಾ ಇದ್ದೇವೆ. ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಅತಿ ಹೆಚ್ಚು ಪ್ರಚಾರ ಕೊಟ್ಟು ಸಾರ್ವಜನಿಕರಲ್ಲಿ ಒಂದು ಪರಿಸರ ಸಂರಕ್ಷಣೆಯ ಬಗ್ಗೆ ತಾವು ಕಾಳಜಿ ಬರುವಂತೆ ಮಾಡಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಈಗ ಮಂಗಳೂರಿನಲ್ಲಿ ಇಷ್ಟು ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 420ಕ್ಕೂ ಅಧಿಕ ಹಕ್ಕಿಗಳು ರೆಕಾರ್ಡ್ ಆಗಿರುವಂಥದ್ದು. ಸೊ ಈಗ ನಾವು ಒಂದು ಹಕ್ಕಿ ಹಬ್ಬ ಸರ್ ಹೇಳ್ತಿದಾಗ ಯಾಕೆ ಚಳಿಗಾಲದಲ್ಲೇ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕಷ್ಟು ಮೈಗ್ರೇಟರಿ ಬರ್ಡ್ ಸಹ ಬರುತ್ತೆ ಅಂತ ಹೇಳಿ. ಸೊ ಈಗ ನಮ್ಗೆ ಇರುವಂತ ನಾವು ಓಡಾಡುವಂತ ಜಾಗಗಳಲ್ಲಿ 40ಕ್ಕೂ ಅಧಿಕ ಮೈಗ್ರೇಟರಿ ಬರ್ಡ್ಸ್ ಬರುವಂತ ಜಾಗಗಳಾಗಿದ್ದಾವೆ. ಸೊ ಒಂದು 40ಕ್ಕೂ ಅಧಿಕ ಪ್ರಭೇದಗಳು ಮೈಗ್ರೇಟರಿ ಬರ್ಡ್ಸ್ ಬರುತ್ತೆ. ಹಾಗೆ ಮಂಗಳೂರಿನಲ್ಲಿ ಇವಾಗ ರೆಕಾರ್ಡ್ ಆಗಿರುವಂತದ್ದು 420ಕ್ಕೂ ಅಧಿಕ ಹಕ್ಕಿಗಳು ರೆಕಾರ್ಡ್ ಆಗಿರೋದು ಪ್ರಭೇದಗಳು.
ಪ್ಲೇಸಸ್ ಎಷ್ಟು ಯಾವ ಪ್ಲೇಸಲ್ಲಿ ಈಗ ನಾವು 12 ಜಾಗಗಳನ್ನ ಐಡೆಂಟಿಫೈ ಮಾಡಿದ್ವಿ. ಸರ್ ಈಗ ಮೆನ್ಷನ್ ಮಾಡಿರೋದು ಅದ್ರಲ್ಲಿ 4 ತರ ಜಾಗಗಳಿದಾವೆ. ಒಂದು ಸಮುದ್ರದ ತೀರ, ಕಡಲ ತೀರದಲ್ಲಿ ಅಲ್ಲೇ ಬರುವಂತಹ ಹಕ್ಕಿಗಳು ಬೇರೆ ಇರ್ತವೆ. ಹಾಗೆ ವೆಟ್ಲ್ಯಾಂಡ್ಸ್ ಅಂತ, ಜೌಗು ಪ್ರದೇಶಗಳಂತ ಕರಿತೀವಿ. 3ನೇದು ಕಾಡಿನ ಮರಗಳಿಂದ ಕೂಡಿರುವಂತಹ ಪ್ರದೇಶಗಳು. 4ನೇದು ಎಸ್ಚುರೀಸ್ ಅಂತ, ಎಲ್ಲಿ ನದಿ ಬಂದು ಸಮುದ್ರನ ಮೀಟ್ ಮಾಡುತ್ತೆ, ಅಲ್ಲಿ ಮ್ಯಾಂಗ್ರೂವ್, ಎಲ್ಲಿ ಕಾಡುಗಳು ಇರ್ತವೆ ಆ ತರದ್ದು. ಸೊ ಈ 4 ತರದ ಪ್ರದೇಶಗಳು 12 ರೂಟ್ಸ್ ನಾವು ಐಡೆಂಟಿಫೈ ಮಾಡಿದ್ವಿ. ಈಗ ನಾಡಿದ್ದು 12 ಪ್ಲೇಸಸ್ ವಿಸಿಟಿಂಗ್. ಸೊ 3 ದಿನದ ಕಾರ್ಯಕ್ರಮದಲ್ಲಿ ಒಟ್ಟು 4 ಬರ್ಡ್ ವಾಚಿಂಗ್ ಸೆಷನ್ಸ್ ಇರುತ್ತೆ. ಮೊದಲನೇ ದಿನ 9ನೇ ತಾರೀಕು ಮೊದಲನೇ ದಿನ ಆಗಿರೋದ್ರಿಂದ ಅವತ್ತು ಮಧ್ಯಾಹ್ನದ ನಂತರ ಅಂದ್ರೆ ಇನಾಗ್ರೇಷನ್ ಕಾರ್ಯಕ್ರಮ ಆದ ನಂತರ ಒಂದು ಬರ್ಡ್ ವಾಚಿಂಗ್ ಟ್ರಯಲ್ ಇರುತ್ತೆ, ಸೆಷನ್ ನಂಬರ್ 1 ಅಂತ ಹೇಳಿ. ಸೊ ನಾವು 10 ಗುಂಪುಗಳಾಗಿ ವಿಂಗಡಣೆ ಮಾಡಿರ್ತೀವಿ. ಬರುವಂತಹ ಶಾಲಾ ಮಕ್ಕಳು, ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿರುವಂತಹ ಪಾರ್ಟಿಸಿಪೆಂಟ್ಸ್, ನ್ಯಾಚುರಲಿಸ್ಟು ಮತ್ತೆ ಲೋಕಲ್ ಇರುವಂತಹ ಬರ್ಡ್ ವಾಚರ್ಸ್ ಎಲ್ಲರೂ ಸೇರಿ 10 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ವಿ. ಈ 10 ಗುಂಪುಗಳು ಸಹ ಈ 12 ರೂಟ್ಸ್ ಅಲ್ಲಿ 3 ದಿನಗಳು ಸಹ ಓಡಾಡ್ತಾರೆ. ಅಂತ ಹೇಳಿದ್ರೆ ಮೊದಲನೇ ಸೆಷನ್ ಮಧ್ಯಾಹ್ನ ಇರುತ್ತೆ. 2ನೇ ದಿನ ಅಂದ್ರೆ 10ನೇ ತಾರೀಕು ಶನಿವಾರ ಬೆಳಿಗ್ಗೆ ಎಲ್ಲರಿಗೂ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ಇರುತ್ತೆ. ಅವ್ರು ನಾವು 25 ಒಂದು ಗ್ರೂಪ್ ಮಾಡ್ತೀವಿ, 10 ಗ್ರೂಪ್ಸ್. ಸೊ ಟೋಟಲಿ ವಿ ಆರ್ ಸೀಯಿಂಗ್ ಅ ಪಾರ್ಟಿಸಿಪೇಷನ್ ಆಫ್ 250. ಸೊ ಈ 10 ಗ್ರೂಪ್ಸ್ ನ ನಾವು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. 1 ಗ್ರೂಪ್ ಅಟ್ ದ ಸೇಮ್ ಟೈಮ್ ಐ ಗೋ ಟು Sasitlu, 1 group may go to Mangalore University, 1 group may be going at Pedikuda. Next they will rotate among themselves. So ಎಲ್ಲ ಪಾರ್ಟಿಸಿಪೆಂಟ್ಸ್ ಈ 12 ಬರ್ಡಿಂಗ್ ಟ್ರಯಲ್ಸ್ ನಾವು ಏನು ಐಡೆಂಟಿಫೈ ಮಾಡಿದ್ವಿ, 12 ಬರ್ಡಿಂಗ್ ಟ್ರಯಲ್ಸ್ ಅಲ್ಲಿ ಹೋಗ್ತಾರೆ. ಈ ಮಕ್ಕಳು ಎಲ್ಲಿ ಬಂದು ಜಾಯಿನ್ ಆಗ್ತಾರೆ? They will be picked from their colleges. ಅಲ್ಲಿಂದನೇ ಅವ್ರನ್ನ ಪಿಕ್ ಮಾಡಿ through buses they will be brought to the venue. And venue ಇಂದ ಬೇರೆ ಕಡೆ ಎಲ್ಲಿ ಈಗ ನಮ್ಮ ಆನ್ ಫೀಲ್ಡ್ ಸೆಷನ್ಸ್ ಇರ್ತದಲ್ಲ ಅಲ್ಲಿ ಕೂಡ ಥ್ರೂ ಬಸ್ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಎಷ್ಟು ಕಾಲೇಜಸ್ ಇದೆ? ನಾನು 6 ಕಾಲೇಜಲ್ಲಿದ್ದೆ. ಒಂದು ನಿಮಿಷ, ಜಸ್ಟ್ ವೆರಿಫೈ ದ ನಂಬರ್. ಅಂಡ್ ತಾವು ಹೇಳಿದ್ದು ಅದು ಎಷ್ಟು ಬರ್ಡ್ಸ್ ಬರ್ತದೆ ಅಂತ, ದ್ಯಾಟ್ ಏನಾಗ್ತದೆ, ವಿ ಮೇಂಟೈನ್ ಅ ಕೌಂಟ್ ಅಕ್ರಾಸ್ ಆಲ್ ಇಕೋಸಿಸ್ಟಮ್ಸ್. ನಾವು ಪರ್ಟಿಕ್ಯುಲರ್ ಆಗಿ ಇದೇ ಇಕೋಸಿಸ್ಟಮ್ ಅಲ್ಲಿ ಇಷ್ಟು ಬರ್ಡ್ಸ್ ಅಂತ ಹೇಳಿಕ್ ಆಗೋದಿಲ್ಲ, ಬಿಕಾಸ್ ಸಮ್ ಬರ್ಡ್ಸ್ ವಿಲ್ ಹ್ಯಾವ್ ಅ ಶೇರ್ ಆಫ್ ಮಲ್ಟಿಪಲ್ ಇಕೋಸಿಸ್ಟಮ್ಸ್. ಸೊ ಹಾಗಾಗಿ ವಾಟ್ 40 migratory birds we have expected, it is an ongoing phenomena from last couple of years in the winter season. ಸೊ ನಾವು ಎಕ್ಸಾಕ್ಟ್ಲಿ ನಮಗೆ ಎಷ್ಟು Sasitlu ಎಷ್ಟು ಬರ್ತದೆ ಅಂತ ಹೇಳಿಕ್ ಆಗೋದಿಲ್ಲ, ಇಲ್ಲಿ ಎಷ್ಟು ಬರ್ತದೆ ಅಂತ ಹೇಳಿಕ್ ಆಗೋದಿಲ್ಲ. ದ್ಯಾಟ್ ಆಕ್ಚುಲಿ ಅಬ್ಸರ್ವ್ಡ್ ಆನ್ ದ್ಯಾಟ್ ಡೇ. ಎಸ್ ಟೋಟಲ್ ನಾವೆಲ್ಲ ಈ ಮಂಗಳೂರು ನಮ್ಮ ಎಲ್ಲ ಇಕೋಸಿಸ್ಟಮ್ ಸೇರಿ 40 migratory birds we generally expect. ಸೊ ಅದರಲ್ಲಿ ದೇ ವಿಲ್ ಬಿ ಅಬ್ಸರ್ವಿಂಗ್ ಇಟ್ ಆನ್ ದ ಡೇ ಆಫ್ ಬರ್ಡ್ ಫೆಸ್ಟಿವಲ್. ಫೈನಲಿ ಅವ್ರು 3 ದಿವಸದ ಎಕ್ಸರ್ಸೈಸ್ ಮುಗಿಸ್ತಾರಲ್ಲ, ದಟ್ ಟೈಮ್ ಯು ವಿಲ್ ಆಕ್ಚುಲಿ ಹ್ಯಾವ್ ಅ ಕೌಂಟ್ ಆಫ್ ಹೌ ಮಚ್ ಹಸ್ ಬಿನ್ ಡಾಕ್ಯುಮೆಂಟೆಡ್. ಸೊ ದೇ ಮೇ ಮಿಸ್ ಸಮ್ ಆಲ್ಸೋ. ಏನಾಗುತ್ತೆ, ಎಲ್ಲ ಅವರು ಅಲ್ಲಿ ಇರೋದು ಎಲ್ಲ ಅವರು ನೋಡಿದ್ರೆ ಅಂತಾನೂ ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ there is high chances of you missing a few birds if at all you have not observed on the vocal angle also. Is there any competition? ಈಗ ನೋಡಿದವರು ಫೋಟೋಸ್ we do recognize the ultimate ಇದು 1 2 3 ಅಂತ we do recognize among them. There is a competition among them, but this competition we don't proclaim as a competition because it is more of an education awareness. But ultimately we do recognize that who has got the highest documentation. ಆಗುತ್ತೆ. ಅಂದ್ರೆ ಈಗ I can encounter, my team can encounter and their team also can encounter the same birds. ಹಾಗೆ duplication. We only take the species count. Species. Yes. Kingfisher ನೀವು ನೋಡಬಹುದು, ನಿಮ್ಮ ಪಕ್ಕದವರು ನೋಡಬಹುದು. So we will only take kingfisher. ಸರ್, ಈಗ ಮೈಗ್ರೇಟೆಡ್ ಬರ್ಡ್ಸ್ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರೆ ಲೈಕ್ ಸ್ಪೀಶೀಸ್ ಕಡಿಮೆ ಆಗಿದೆ ಅಥವಾ ಏನಾದರೂ ವೇರಿ ಆಗಿದೆ ಇಕೋಸಿಸ್ಟಮ್? See, that we cannot tell without the on the basis in the lack of data. So we don't have any data to suggest kadime agide anta. So historical data idre ನಾವು ನಿಮಗೆ ಹೇಳಬಹುದು the relative comparisons, but we have been observing and 40 migratory species for Mangalore place is actually a good count. It's nothing like but again we cannot say exactly it is increasing or decreasing, because then we require continuous data on the basis of which we can tell. So it is a good count as of now. ಇದು ಬರ್ಡ್ ಫೆಸ್ಟಿವಲ್ ಆಗ್ತಿರೋದು after gap of how, because I remember when Ramanath Rai was a minister, there was a bird festival that happened. ಈಗ ಅದಾದ್ಮೇಲೆ ಅಂದ್ರೆ how many have held here? This is the 12th edition. ಪ್ರತಿ ವರ್ಷ ರಾಜ್ಯದ ಒಂದು ಕಡೆ ಆಗ್ತದೆ.
ತಾವು ಹೇಳಿದಾಗೆ ರಮನಾಥ್ ರೈ ಅವರು ಸನ್ಮಾನ್ಯ ಅರಣ್ಯ ಸಚಿವರು ಆಗಿದ್ದಾಗ 2018ರಲ್ಲಿ ನಮ್ಮಲ್ಲಿ 14 ವಿ ಸ್ಟಾರ್ಟೆಡ್, 18 ನಮ್ಮಲ್ಲಿ ಮಂಗಳೂರಲ್ಲೇ ಮಾಡಿದ್ದೀವಿ. ನಾವು ಟೌನ್ ಹಾಲಲ್ಲಿ ಅವಾಗ ಆಗಿತ್ತು ಅಂಡ್ ಬೇರೆ ಕಡೆ ಮಂಗಳೂರಲ್ಲಿ ಆಗಿದ್ದು 2018ರಲ್ಲಿ. ಅದೇ ನಾನು ಹೇಳಿದಲ್ಲ, ಅವಾಗ ಅಷ್ಟೊಂದು ಗೊತ್ತಿರ್ಲಿಲ್ಲ ಜಾಗೃತಿ, ಅಂದ್ರೆ ಅದು ಬರೀ ಬರ್ಡ್ ಲವರ್ಸ್ಗೆ ಅಂತ ಮಾಡಿದ್ದು. ಈ ಸಲ ಸಾರ್ವಜನಿಕ ಅವೇರ್ನೆಸ್ ಬರ್ಬೇಕಂತ ನಾನು ಇನ್ವಾಲ್ವ್ ಮಾಡಿದ್ದೇನೆ. ಈ ಭಾಗದೊಂದು ಹಕ್ಕಿ ಹೆಸರೇನು ಈ ಸಾರಿ ಫೋಕಸ್ ಮಾಡೋದು? ವೈಟ್ ಬೆಲಿಡ್ ಸಿ ಈಗಲ್. ವೈಟ್ ಬೆಲಿಡ್ ಸಿ ಈಗಲ್, ಬಿಳಿ ಹೊಟ್ಟೆಯ ಮೀನುಗಿರಿ. ಬಿಳಿ ಹೊಟ್ಟೆಯ ಗಿರಿಗ. Why White bellied because it why is that? ಅದು what's the reason to select that? see, it is one of the pelagic birds. It is more found along the shores. ಇಲ್ಲಿ ಇದೆ, ಇಲ್ಲಿ So now it is definitely here. So it is definitely here, and now coastal ಇರೋದ್ರಿಂದ we took a decision that it should be one of the pelagic birds, ಅಂದ್ರೆ shoreline birds. Shoreline. Yeah. So this will be found mostly along the shore. ನಮ್ಮ ಸಮುದ್ರದ ತೀರದಲ್ಲಿ ಏನು ನೀವು ನೋಡಿದ್ರೆ ಇಟ್ ವಿಲ್ ಬಿ ಫೌಂಡ್ ಮೇಜರ್ಲಿ ಅಲಾಂಗ್ ದ ಶೋರ್ಸ್. ಯಾಕಂದ್ರೆ ರಾಜ್ಯದ ವಿವಿಧ ಕಡೆ ಇನ್ಲ್ಯಾಂಡ್ ಮಾಡ್ತಿರ್ಬೇಕಾದ್ರೆ ದೇ ವುಡ್ ಹ್ಯಾವ್ ಫೌಂಡ್ ಸಮ್ ಇನ್ಲ್ಯಾಂಡ್ ಬರ್ಡ್ ಆಸ್ ಅ ಮಾಸ್ಕಟ್. ಸೊ ನಾವು ಇಲ್ಲಿ ಕೋಸ್ಟಲ್ ಲೊಕೇಶನ್ ಇರೋದ್ರಿಂದ ವಿ ವಾಂಟೆಡ್ ಟು ಕೀಪ್ ಅ ಶೋರ್ ಲೈನ್ ಬರ್ಡ್ ಆಸ್ ಅ ಮಾಸ್ಕಟ್. ಮತ್ತು ಇನ್ನೊಂದು means focus will be more on that identifying. No, it is just for the program. So we for every bird festival we keep one mascot. So this time white bellied sea eagle. Yeah. So this is the indicative image of the bird. You would have definitely seen this when you are traveling along the beaches. Only thing is you may not have observed it very carefully. ಮತ್ತು ಇದು ಬರೀ ನಾವು ಅವರು ರೆಕಿ ಮಾಡಿದ್ದಾರೆ, ರೆಕಿ ಹೋಗಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಯಾವ್ಯಾವ ಎಲ್ಲೆಲ್ಲಿ ಸ್ಪಾಟ್ ಅಲ್ಲಿ ಸಿಗುತ್ತೆ ಎಲ್ಲ ಮಾಡಿ ನಾವು ಪ್ರಿಪೇರ್ ಆಗೋದು. ಬರೀ ಇಲ್ಲಿ ಬಂದು ಪ್ರಿಪೇರ್ ಅಲ್ಲ, ತುಂಬಾ ಪ್ರಿಪರೇಷನ್ ತಯಾರು ಮಾಡಿದ್ದೇವೆ ಈ ಬರ್ಡ್ ಫೆಸ್ಟಿವಲ್. ಯಾವ ರೀತಿ ಆಗಬೇಕು, ಎಲ್ಲಿ ಹೋಗ್ಬೇಕು. ರಾಹುಲ್ ಅವರು ಪರಿಸರ ನ್ಯಾಚುರಲಿಸ್ಟ್ ನಮ್ಮ ಬೋರ್ಡಿಂದ ಅವರೆಲ್ಲ ಹೋಗಿ ಅವರು ಅಡ್ವಾನ್ಸ್ ಆಗಿ ಬಂದು ಇಲ್ಲಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ ನಂತರ ನಾವು ಇದಕ್ಕೆ ಇದು 250 ಪಾರ್ಟಿಸಿಪೆಂಟ್ಸ್ ಅಲ್ಲಿ ನಿಮ್ಮ ಬೇರೆ ಸ್ಟೇಟ್ ಇಂದ ಬರ್ತಾರೆ ಅಂತ ಹೇಳ್ತಾರೆ, ಅವರೆಲ್ಲ ಸೇರ್ತಾರೆ. ಹೌದು, ಇದರಲ್ಲಿ 180 is local college students participation. Rest all is outside. ವಿದ್ಯಾರ್ಥಿಗಳಿಗೆ ಕೇವಲ ಹಕ್ಕಿಗಳನ್ನು ಮಾತ್ರ ಆಡಿಸ್ತಾರ ಅಥವಾ ಗೋಷ್ಠಿಗಳನ್ನ? ಟೆಕ್ನಿಕಲ್ ಸೆಷನ್ಸ್ ವಿಲ್ ಬಿ ಇದೆ ಇರ್ತದೆ. ಪ್ರತಿ ಸೆಷನ್ ಒಂದು ಫೀಲ್ಡ್ ಸೆಷನ್ ಆದ್ರೆ ಫೀಲ್ಡ್ ಸೆಷನ್ ಬಂದ ಕೂಡಲೇ ಒಂದು ಇಂಡೋರ್ ಸೆಷನ್ ಇರ್ತದೆ 1 to 1.5 hours. ಸೊ ಅದರಲ್ಲಿ ಒಬ್ಬ ನ್ಯಾಚುರಲಿಸ್ಟ್ ಇರ್ತಾನೆ. ಫಸ್ಟ್ ಒಂದು ಅರ್ಧ ಗಂಟೆ ಅವ್ನು ಮಾತಾಡ್ತಾನೆ. ಯು ವಿಲ್ ಎಕ್ಸ್ಪ್ಲೇನ್ ವಾಟ್ ಎವರ್ ಲೇಟೆಸ್ಟ್ ಡಾಕ್ಯುಮೆಂಟೇಶನ್, ಲೇಟೆಸ್ಟ್ ರಿಸರ್ಚ್ ಇನ್ಪುಟ್ಸ್ ಇದೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ Q&As ಇರ್ತದೆ ಅವ್ರ ನಡುವೆ. ಆ್ಯಂಡ್ ಕೆಲವೊಬ್ರು ಎಕ್ಸ್ಪೀರಿಯನ್ಸ್ ಶೇರಿಂಗ್ಗೆ ಸೀನಿಯರ್ ಆರ್ನಥಾಲಜಿಸ್ಟ್ ಏನು ಆ ಗ್ರೂಪಲ್ಲಿ ಇರ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಮಕ್ಕಳಿಗೆ ತಾವು ಹೇಳಿದಾಗ ಪೇಯ್ಡ್ ಪಾರ್ಟಿಸಿಪೆಂಟ್ಸ್ ಏನು ಸಿಗ್ತದೆ ಎಲ್ಲ ಫೆಸಿಲಿಟೀಸ್ ಮಕ್ಕಳಿಗೂ ಸಹ ಅವರಿಗೂ 3 ದಿನಗಳು ಎಲ್ಲ ಫೆಸಿಲಿಟೀಸ್ ಎಲ್ಲರೂ ಕೊಡುವ ಬಟ್ ಇದರಲ್ಲಿ ಈಗ 2018 ನಲ್ಲಿ ಏನು 2018 ನಲ್ಲಿ ಮಾಡಿದ್ರಲ್ಲ, ವಾಟ್ ಇಸ್ ದ ವರ್ಕ್ ಆನ್ ದಟ್? ಯಾವ ಮತ್ತೆ ವಾಟ್ ಇಸ್ ದ ಮ್ಯಾಸ್ಕಾಟ್? ಗವರ್ಮೆಂಟ್ ಇಂದ ಈ ಬಾರಿ ಆಯ್ಕೆ ಆಗಿದ್ದೇನೆ. ಇಷ್ಟರೊಳಗೆ ಇಟ್ ವಾಸ್ ಹ್ಯಾಂಡಲ್ಡ್ ಬೈ ದಿ ರಿಟೈರ್ಡ್ IFS ಆಫೀಸರ್ಸ್. ಸೊ ಆದ ಕಾರಣ ಈ ಬೋರ್ಡನ್ನು ನಾನು ಇನ್ನೂ ರೀಜನರೇಟ್ ಮಾಡಬೇಕಾಗಿದೆ. ಟ್ರೆಕ್ ರೂಟ್ಸ್, ಟೂರಿಸಮ್ಗೆ ಅವಕಾಶ ಕೊಡುವ ನಿಟ್ಟಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ರಾಜ್ಯದಲ್ಲಿ ನಾವು ಪರಿಸರ ಪ್ರವಾಸೋದ್ಯಮವನ್ನು ಬಹಳಷ್ಟು ಯೋಜನೆಗಳು ನಮ್ಮಲ್ಲಿದೆ. ಇದು ಬರ್ಡ್ ಫೆಸ್ಟಿವಲ್ ಆದ ಕೂಡಲೇ ಬೇರೆ ಬೇರೆ ಯೋಜನೆಗಳನ್ನು ಆಯ್ಕೆಗೊಂಡಿದ್ದೇನೆ. ಇದರ ಒಂದಿಗೆ ಬರ್ಡ್ ಫೆಸ್ಟಿವಲ್, ವಿ ಹ್ಯಾವ್ ಅ ಟ್ರೀ ಫೆಸ್ಟಿವಲ್ ಆಲ್ಸೋ. ಟ್ರೀ ಫೆಸ್ಟಿವಲ್ ಕೂಡ ನಾವು ಮಾಡ್ತಾ ಇದ್ದೇವೆ. ಒಂದು ಔಷಧಿ ಗುಣವುಳ್ಳ ಅಥವಾ ಒಂದು ಏನು ಹೇಳ್ತಾರೆ ಅಂದರೆ ಯಾವುದೋ ಒಂದು ದೇವರ ಆರಾಧ್ಯ ಮಾಡುವ ಒಂದು ಮರ ಇರ್ಬೋದು, ಆ ಮರವನ್ನು ಗುರುತಿಸಿ ಆ ಒಂದು ಟ್ರೀ ಫೆಸ್ಟಿವಲ್ ನಾವು ಮಾಡುತ್ತೇವೆ. ನಾನು ಈಗ ಬರ್ಡ್ ಫೆಸ್ಟಿವಲ್ ಇಲ್ಲಿ ಮಾಡಿದ್ರಲ್ಲಿ ಇನ್ನೊಮ್ಮೆ ಕಾರ್ಯಕ್ರಮ ನನ್ನ ಇಡೀ ರಾಜ್ಯವನ್ನು ನೋಡಬೇಕಾಗಿದೆ. ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ಇದು ನನ್ನ ಒಂದು ಆಸೆ ಇತ್ತು. ನನ್ನ ಜಿಲ್ಲೆಯಲ್ಲಿ ನಾನು ಅಧ್ಯಕ್ಷರಾದ್ಮೇಲೆ ಇಲ್ಲಿ ಆಗಬೇಕು, ನಮ್ಮ ಮಂಗಳೂರಿನವರಿಗೆ ನನ್ನಿಂದ ಏನಾದರೂ ಒಂದು ಪ್ರಯೋಜನ ಸಿಗಬೇಕಂತ. ಆದರೆ ನಾವು ಅದರ್ ದೆನ್ ದಿಸ್ ನಾವು ಇವಾಗಲೇ ಸ್ಕೂಲಿಗೆ ಹೋಗ್ತಾ ಇದ್ದೇವೆ. ನಾವು ನ್ಯಾಚುರಲಿಸ್ಟ್ಗಳನ್ನು ಕರೆದುಕೊಂಡು ನಾನು ಇವಾಗಲೇ ವರ್ತೂರು ಸರ್ಕಾರಿ ಶಾಲೆಗೆ ಹೋಗಿ
ಮಕ್ಕಳಿಗೆ ಹಾವಿನ ಕಡಿತ, ಹಾವಿನ ರಕ್ಷಣೆ ಮತ್ತು ಹಾವಿನ ಬಗ್ಗೆ ನಾವು ಯಾವ ರೀತಿ ವರ್ತಿಸಬೇಕು ಆ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಇಷ್ಟರಲ್ಲೇ ನಾವು ಮಾಡಿದ್ದೇವೆ. ನಾವು ಸ್ಕೂಲ್ ಕಾಲೇಜ್ಗಳಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಪರಿಸರ ಸಂರಕ್ಷಣೆಯ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದನ್ನು ಕೂಡ ಈಗ ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಏನೇ ಕಾರ್ಯಕ್ರಮ ಇದ್ದರೂ ಇಟ್ ಶುಡ್ ಬಿ ರಿಲೇಟೆಡ್ ಟು ದ ನೇಚರ್. ನಾವು ಬಯೋಡೈವರ್ಸಿಟಿ, ಪರಿಸರ ಸಂರಕ್ಷಣೆ, ಇದು ನನ್ನ ಇಕಲಾಜಿಕಲಿ ನನ್ನ ಬೋರ್ಡಿಗೆ ಕನೆಕ್ಟೆಡ್ ಆದ ಕಾರಣ, ಮತ್ತು ಅದರಲ್ಲೂ ಟ್ರೆಕ್ ರೂಟ್ಸ್. ಈಗ ಇನ್ನೊಂದು ವಿಚಾರ ಹೇಳ್ಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ಇಷ್ಟರವರೆಗೆ ಟ್ರೆಕ್ ರೂಟ್ಸ್ಗಳನ್ನು ಸರ್ಕಾರದ ವತಿಯಿಂದ ನಾವು ಯಾರು ಮಾಡ್ತಾ ಇಲ್ಲ. ಸೊ ನಾನು ಕೆಲವು ಭಾಗದ ಕೆಲವು ಟ್ರೆಕ್ ರೂಟ್ಸ್ ಅಲ್ಲಿ ನೋಟ್ ಮಾಡಿದ್ದೇನೆ. ಸೊ ಅದನ್ನು ಟೂರಿಸಂಗೆ ಹೋಗುವ ರೀತಿಯಲ್ಲಿ ಸರ್ಕಾರದಿಂದ ನಾನು ಗುರುತಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಟ್ರೆಕ್ ರೂಟ್ಸ್, ಫಾರ್ ಎಕ್ಸಾಂಪಲ್ ನಾವು ಈಗ ಬಿಸಿಲೆ ಘಾಟನ್ನು ಸುಳ್ಯದವರು ನಮಗೆ ತೋರಿಸಿದ್ದಾರೆ. ಸುಬ್ರಹ್ಮಣ್ಯದಲ್ಲಿ ಕುಮಾರ ಪರ್ವತ ಅದರ್ ಸೈಡ್, ಬಟ್ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಟೂರಿಸಂ ಅನ್ನು ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ಅಲ್ಲಿಗೆ ಕೂಡ ನಾವು ಒಂದು ಯೋಜನೆಯನ್ನು ಹಾಕಿದ್ದೇವೆ. ನಮ್ಮ ಲೋಕ ಸಾಹೇಬರು ನಮಗೆ ಪಿಲಿಕುಳದಲ್ಲಿ ಒಂದು ಆ ಒಂದು ರೂಟಲ್ಲಿ ಒಂದು ಟ್ರೆಕ್ ರೂಟ್ ಅನ್ನು ಮಾಡಬೇಕಂತ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಅದು ಬಿಟ್ಟು ಗಡೈಕಲ್ಲು ಇರ್ಬೋದು, ಕೊಣಾಜಿಕಲ್ಲು, ಮೂಡುಬಿದ್ರೆಯಲ್ಲಿ ಕೆಲವು ಭಾಗಗಳ ಒಂದು ಟ್ರೆಕ್ ರೂಟ್ಸ್ ಅನ್ನು ನಾವು ನೋಟಿಫೈ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಈ ಎಲ್ಲ ರೂಟ್ಸ್ಗಳು ನಮ್ಮ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ನಾವು ಪರಿವರ್ತಿಸಬೇಕು ಎಂಬ ನಿಟ್ಟಿನಲ್ಲಿ ನನ್ನ ಬೋರ್ಡಿಂದ ಈ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಅದೇ ರೀತಿ ಅದಕ್ಕೆ ಬೇರೆ ಬೇರೆ ರೀತಿಯ ತಯಾರಿ ಕೂಡ ಮಾಡಬೇಕಾಗಿದೆ. ಖಂಡಿತವಾಗಿಯೂ ಈ ಬೋರ್ಡ್ ಅನ್ನು ನಾನು ಉತ್ತಮ ಒಂದು ಪರಿಸರ ಪ್ರವಾಸೋದ್ಯಮ ಇಲಾಖೆಯನ್ನಾಗಿ ನಾನು ಮಾಡಬೇಕು ಎಂಬ ಒಂದು ಆಶಯದಲ್ಲಿ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಅಗತ್ಯ. ಈ ಕಾರ್ಯಕ್ರಮಕ್ಕೆ ತಾವು ಬನ್ನಿ, ಇದರ ಬಗ್ಗೆ ಪ್ರಚಾರ ಕೊಡಿ ಅಂತ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಬೇಡಿಕೊಂಡು ಈ ಪತ್ರಿಕಾಗೋಷ್ಠಿ ಮಾಡಲು ಅವಕಾಶ ಮಾಡಿಕೊಟ್ಟ ನಮಗೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸುತ್ತಾ. ಮೊದಲು ಒಂದು ಕ್ವಶನ್, ಟ್ರೀ ಫೆಸ್ಟಿವಲ್ ಮಾಡ್ತೇವೆ ಅಂತ ಹೇಳಿದ್ರಲ್ಲ, ಟ್ರೀ ಫೆಸ್ಟಿವಲ್ ಯಾವಾಗ ಮಾಡುದು, ಎಲ್ಲಿ ಸಾಮಾನ್ಯವಾಗಿ ಎಲ್ಲಿ ಅಂತ? ಯಾವಾಗಲೂ ಸಹ ಮಾಡ್ಬೋದು, ಅದಕ್ಕೇನು ನಾನು ನಮ್ಮ ಜಿಲ್ಲೆಯಲ್ಲಿ ಇನ್ನು ಪುನಃ ಇದು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋಲ್ಲ. ಥ್ರೂ ಔಟ್ ನನ್ನ ರಾಜ್ಯಾದ್ಯಂತ ಅದೇ ನಾನು ಗಮನಿಸಿ ಎಲ್ಲೆಲ್ಲಿ ಮಾಡಬೇಕು, ಎಲ್ಲಿಗೆ ಯಾವ ಸವಲತ್ತು ಹೋಗಿಲ್ಲ ನಮ್ಮ ಬೋರ್ಡಿಂದ ಅದನ್ನು ನೋಡಿಕೊಂಡು ಮಾಡ್ಬೇಕಂತ ಇದ್ದೇನೆ ನಾನು. ಅಂದ್ರೆ ಕೆಲವು ನಮ್ಮ ನಾರ್ತ್ ಕರ್ನಾಟಕ ಕೂಡ ನಾವು ರೀಚ್ ಆಗ್ಬೇಕು, ಕಲ್ಯಾಣ ಕರ್ನಾಟಕ ಕೂಡ ನಾವು ರೀಚ್ ಆಗ್ಬೇಕು. ಅದಕ್ಕೆ ಎಲ್ಲ ಕಡೆ ಈ ಬೋರ್ಡ್ ಬರೀ ನಮ್ಮ ಜಿಲ್ಲೆಗೆ ಸೀಮಿತ ಅಲ್ಲ, ಇದು ಸರ್ಕಾರದ ಎಲ್ಲ ಕಡೆಗಳಿಗೆ ಅದಕ್ಕೆ ಏನು ಕಂಡೀಷನ್ಸ್ ಇಲ್ಲ. ಪ್ಲಾನ್ ಇದೆ, ನಾನು ಮಾಡ್ತಾ ಇರ್ತೇನೆ ಇನ್ನು ಕಾರ್ಯಕ್ರಮ. ನಾನು ಸುಮ್ಮನೆ ಕೂರಲ್ಲ. ಅವೇರ್ನೆಸ್ ಪ್ರೋಗ್ರಾಮ್ ಹೇಳಿರಲ್ಲ ಸ್ಕೂಲಲ್ಲಿ, ಎಷ್ಟು ಸ್ಟೂಡೆಂಟ್ಸ್ ಅನ್ನ ರೀಚ್ ಆಗ್ಬೇಕು ಮತ್ತೆ ಎಷ್ಟು ಸ್ಕೂಲ್ಗಳನ್ನ ರೀಚ್ ಆಗ್ಬೇಕು? ಸೊ ಕರ್ನಾಟಕ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಬೋರ್ಡ್ ವತಿಯಿಂದ ಈಗ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ, ಸಂಘರ್ಷದಲ್ಲಿ ಅತಿ ಹೆಚ್ಚು ಸಂಘರ್ಷಕ್ಕೊಳಗಾಗುವಂಥದ್ದು ಹಾವುಗಳೇ. ಅದರಿಂದನೇ ಹೆಚ್ಚು, ಅಂದ್ರೆ ಭಾರತ ದೇಶದಲ್ಲಿ ನೋಡಿದ್ರೆ ಒಂದು ವರ್ಷಕ್ಕೆ ಸಾವಿರಾರು ಜನ ಮೃತಪಡುವಂಥದ್ದು ಹಾವುಗಳಿಂದ ಮಾತ್ರನೇ. ನಾವು ಮಾಡುವಂತ ಕಾರ್ಯಕ್ರಮ ಸರ್ಕಾರಿ ಶಾಲೆಯಲ್ಲಿ ಈಗ ಅದೇ ರೀತಿ ಬೇರೆ ಬೇರೆ ತರ ರೆಪ್ಲಿಕೇಟ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿದ್ವಿ. ಅದ್ರ ಜೊತೆಗೆ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಕಮ್ಯುನಿಟೀಸ್ ಜೊತೆಗೆ, ಅಂದ್ರೆ ಗ್ರಾಮಸ್ಥರ ಜೊತೆಗೆ, ಪಂಚಾಯಿತಿಗಳ ಜೊತೆಗೆ, ಈ ಮಾನವ ಪ್ರಾಣಿ ಸಂಘರ್ಷದ ಏರಿಯಾಸ್ ಅಲ್ಲಿ ಇರುವಂತಹ ರೈತರ ಜೊತೆಗೆ ನಾವು ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಈ ವರ್ಷ ಯೋಚಿಸಿದ್ವಿ. So it just started this, madam. ನನ್ನ ಹತ್ರ ಒಂದು ಶಾಲೆ ಆಗಿದೆ, ಹಕ್ಕಿ ಹಬ್ಬ ಬಂದಿದೆ. ಇದಾದ ನಂತರ ರೆಗ್ಯುಲರ್ ಆಗಿ ಎಲ್ಲ ಕಡೆ ಎಲ್ಲ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆ ಸರ್ಕಾರಿ ಶಾಲೆಗಳಲ್ಲಿ ಮಾಡ್ಲಿಕ್ಕೆ ಒಂದು ಕಂಟಿನ್ಯೂಸ್ ಪ್ರೋಗ್ರಾಮ್ ತರ ಮಾಡ್ಲಿಕ್ಕೆ ಯೋಚನೆ ಮಾಡಿದ್ವಿ. ಆಮೇಲೆ ಇದು ಏನು ಟ್ರೆಕ್ ರೂಟ್ಸ್ ಅಂತ ಈಗ ಆಗಲೇ ಡಿಪಾರ್ಟ್ಮೆಂಟ್ ಇಂದನೇ ದಟ್ ಇಸ್ ವಾಟ್ ಐ ವಾಂಟೆಡ್. ಎಸ್, ಈಗ ಟ್ರೆಕ್ ರೂಟ್ಸ್ ಏನಿತ್ತು ಮೊದಲು ನಾವು ಅಂದ್ರೆ ನಾನು ಹೇಳಿದಲ್ಲ, ಇಟ್ ವಾಸ್ ಹ್ಯಾಂಡಲ್ಡ್ ಬೈ ದ ರಿಟೈರ್ಡ್ IFS ಆಫೀಸರ್. ಅವಾಗ ಏನೋ ಒಂದು ತಾಂತ್ರಿಕ ತೊಂದರೆಯಿಂದಾಗಿ ಮಾನ್ಯ ಸಚಿವರು ಏನಿದ್ದು ಟ್ರಕ್ ರೂಟ್ಸ್ಗಳನ್ನು ಅವರು ಇವತ್ತು ಅರಣ್ಯ ಇಲಾಖೆಗೆ ವಾಪಸ್ ಕೊಟ್ಟಿದ್ದಾರೆ. ನಮ್ಮ ಬೋರ್ಡಲ್ಲಿ ಇಲ್ಲ. ಅದಕ್ಕೆ ನಾನು ಹೇಳಿದೆ ನಮ್ಮ ಬೋರ್ಡ್ ನಾನು ರೀಜನರೇಟ್ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಹೇಳಿದ್ದೇವೆ ನಮ್ಮ ಬೋರ್ಡಿಗೆ ಏನು ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಮೊದಲು ಆ ವ್ಯವಸ್ಥೆ ನಮಗೆ ವಾಪಸ್ ಕೊಡಿ ಅಂತ. ಇದನ್ನು ಕೂಡ ನಾವು ಸ್ವಲ್ಪ ಹೈಲೈಟ್ ಮಾಡಿ ಹೇಳಬೇಕು. ನಮ್ಮ ಬೋರ್ಡಿನಲ್ಲಿ ನನಗೆ ಮೇನ್ ನೀವು ಎನಿಸ್ಬೋದು ನಾನು ಟೂರಿಸಮ್ಗೆ ರಿಲೇಟೆಡ್ ಅಂತ. ನಾನು ಪರಿಸರ ಟೂರಿಸಮ್ಗೆ ರಿಲೇಟೆಡ್. ನನ್ನಲ್ಲಿ ಕೆಲವರು ಕೇಳಿದ್ರು ಟೂರಿಸಮ್ ಅಲ್ಲಿ ಅದು ಆಗುತ್ತೆ ಇದಾಗುತ್ತೆ. ನೋ, ಮೈಂಡ್ ಇಸ್
ಇಕೋ ಟೂರಿಸಂ ಸಿಸ್ಟಮ್ ಅಲ್ಲಿ ಇದ್ದೇನೆ ನಾನು. ನನಗೆ ಮೇನ್ ಆಗಿ ಬರೋದು ನನ್ನ ವೈಲ್ಡ್ ಲೈಫ್ ಇದು ಸೋರ್ಸ್. ಆ ಸೋರ್ಸ್ ಅನ್ನು ನಮಗೆ ವಾಪಸ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಯಾಕೆಂದ್ರೆ ಅದು ಉತ್ತಮವಾಗಿ ನಡೀತಾ ಇದ್ದ ಒಂದು ಕಾರ್ಯಕ್ರಮ ನಮ್ಮ ಬೋರ್ಡಿನಿಂದ. ಈಗ ಡಿಪಾರ್ಟ್ಮೆಂಟ್ ಇಂದಾನೆ ಎಷ್ಟಿದೆ ಈಗ? How many rooms? ಈಗ